75ನೇ ವರ್ಷದ ಹುಟ್ಟುಹಬ್ಬದ ಒಂದು ಆಚರಣೆಯ ಪ್ರಯುಕ್ತ ಒಂದು ಅಭಿನಂದನಾ ಸಮಿತಿಯನ್ನು ರಚಿಸಿಕೊಂಡು ನಾವು ಅಡ್ಯಾರೆ ಗಾರ್ಡನ್ನಲ್ಲಿ ಆಗಸ್ಟ್ 5ನೇ ತಾರೀಕು ಸಂಜೆ ಹೊತ್ತಿಗೆ ಆ ಒಂದು ಕಾರ್ಯಕ್ರಮವನ್ನು ನಡೆಸುವುದು ಅಂತ ನಿರ್ಧಾರ ಮಾಡಿದ್ದೇವೆ. ಮುಖ್ಯವಾಗಿ ನಿಮಗೆ ಒಂದು ಪ್ರಶ್ನೆ ಬರಬಹುದು, ಏನು ಅಂತ ಅಂದರೆ ಈ ಹುಟ್ಟುಹಬ್ಬವನ್ನು ಇಷ್ಟೊಂದು ಸಂಭ್ರಮದಿಂದ ಅದನ್ನು ಆಚರಿಸುವಂಥ ಅಗತ್ಯತೆ ಇದೆಯಾ ಎನ್ನುವಂಥ ಪ್ರಶ್ನೆ ಬರ್ಬೋದು. ಮುಖ್ಯವಾಗಿ ಹುಟ್ಟುಹಬ್ಬದ ಆಚರಣೆ ಅವರೇನು ಇದನ್ನು ಆಚರಿಸಬೇಕು ಅಂತ ಹೇಳಿದ್ದು ಅಲ್ಲ, ಮುಖ್ಯವಾಗಿ ಇದನ್ನು ಒಂದು ಸಾಂಕೇತಿಕವಾಗಿ ಒಂದು 100 ಮಂದಿಗೆ ಊಟ ಹಾಕಿ ಅದನ್ನು ಆಚರಿಸುವಂತಹ ಒಂದು ತಯಾರಿಯಲ್ಲಿ ಅವರಿದ್ದರು. ಆದರೆ ಅದೇನಾಯಿತು ಅಂತಂದರೆ ಈ ಅಡ್ಯಂತಾಯರ ಬಳಗ ಬಹಳ ದೊಡ್ಡ ಬಳಗ ಆಗಿರುವುದರಿಂದ ಬಹಳಷ್ಟು ಅಭಿಮಾನಿಗಳು ಅವರಾಗಿಯೇ ಬಂದು ನಮ್ಮಲ್ಲಿ ವಿನಂತಿಸಿಕೊಂಡ ಮೇರೆಗೆ ನಾವು ಒಂದು ಅಭಿನಂದನಾ ಸಮಿತಿಯಿಂದ ರಚಿಸಿಕೊಂಡು ಇದೀಗ ಅದು ಕೇವಲ ಒಂದು ಹುಟ್ಟುಹಬ್ಬದ ಆಚರಣೆ ಆಗದೆ ಅದೊಂದು ಸೇವಾ ರೂಪದ ಒಂದು ಕಾರ್ಯಗಳು ಆಗುವ ಜೊತೆಗೆ ಆ ಆಚರಣೆ ಆಗಬೇಕು ಎನ್ನುವಂಥ ಸದುದ್ದೇಶದಿಂದ ಬೇರೆ ಬೇರೆ ರೀತಿಯ ಸೇವಾ ಕಾರ್ಯಗಳನ್ನು ನಾವು ಮಾಡುತ್ತಾ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಆದ ಕಾರಣ ನಮ್ಮ ಈ ದೀರ್ಘಾಯುಷ್ಯದಲ್ಲಿ ಒಬ್ಬ ಮನುಷ್ಯನ ದೀರ್ಘಾಯುಷ್ಯದಲ್ಲಿ ಬರ್ತಕ್ಕಂಥ ಈ ಕಾಲಘಟ್ಟಗಳು ಬಹಳ ಪ್ರಾಮುಖ್ಯವಾಗಿರುವುದರಿಂದ ಆ ಸಂದರ್ಭದಲ್ಲಿ ಈ 75ನೇ ವರ್ಷದ ಅವರ ಈ ಏನು ಬದುಕಿನಲ್ಲಿ ಅವರು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿಕೊಂಡು ಬಂದಿದ್ದಾರೋ ಅದನ್ನು ನಮ್ಮ ಈಗಿನ ಯುವ ಜನಾಂಗಕ್ಕೆ ತಿಳಿಯಪಡಿಸುವಂಥ ಜವಾಬ್ದಾರಿ ಕೂಡ ನಮಗೆ ಇರುವುದರಿಂದ ನಾವು ಈ ಆಚರಣೆಯನ್ನು ಈ ಹುಟ್ಟುಹಬ್ಬದ ಆಚರಣೆಯನ್ನು ನಾವು ಈ ರೀತಿಯಲ್ಲಿ ಸಂಭ್ರಮದಿಂದ ಆಚರಿಸಲಿಕ್ಕೆ ನಾವು ಹೊರಟಿದ್ದೇವೆ. ಈಗ ಅದರ ಬಗ್ಗೆ ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದರ ಈ ಒಂದು ಪುತ್ತಾರಗುತ್ತು ಚಂದ್ರಾಸ ಅಡ್ಯಂತಾಯರ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡು ಬಹಳಷ್ಟು ದಿನಗಳಿಂದ ಎಲ್ಲ ಸಮಿತಿಯ ಸದಸ್ಯರುಗಳ ಸಹಕಾರವನ್ನು ಪಡೆದುಕೊಂಡು ಮಾತ್ರ ಅಲ್ಲದೆ ಅವರ ಕುಟುಂಬಿಕರ ಸಹಕಾರವನ್ನು ಪಡೆದುಕೊಂಡು ಇದೀಗ ಅವರು ಕಾರ್ಯವೆಸಗ್ತಾ ಇದ್ದಾರೆ. ಅದು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಎಲ್ಲ ಜನಗಳ ಸಹಕಾರದಿಂದ ಅದು ನಡೆಯುತ್ತಾ ಇದೆ. ಇದೀಗ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ, ಈ ಒಂದು ಸಭೆಯನ್ನು ಕರೆದಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದಂತಹ ಪ್ರಸಾದ್ ರೈ ಕಲ್ಲಿಮಾರ್ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದರ ಗೌರವಾಧ್ಯಕ್ಷರು ಈ ಒಂದು ಕಾರ್ಯಕ್ರಮ ನಡೆಯಬೇಕಾಗಿದ್ದರೆ ಅದಕ್ಕೆ ಕಾರಣ KT ಸುವರ್ಣರು, ಅವರೇ ಇದನ್ನು ಹುಟ್ಟು ಹಾಕಿದ್ದು. ಆದರೆ ಆನಂತರ ಅದು ದೊಡ್ಡ ಮಟ್ಟದಲ್ಲಿ ಈಗ ಬೆಳೆಯುತ್ತಾ ಇದೆ. ಇದೀಗ ಅವರು ಕೂಡ ನಮ್ಮೊಂದಿಗೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸಹಕರಿಸುತ್ತಾ ಎಲ್ಲ ಜನಗಳ ಸಹಕಾರವನ್ನು ಪಡೆಯುತ್ತಾ ಎಲ್ಲರನ್ನು ಇದಕ್ಕೆ ಸೇರಿಸಿಕೊಳ್ಳುತ್ತಾ ಅದನ್ನು ಈ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಗೌರವಾಧ್ಯಕ್ಷರ ನೆಲೆಯಲ್ಲಿ ಒಳ್ಳೆಯ ನಾಯಕತ್ವವನ್ನು ಕೊಡ್ತಾ ಇದ್ದಾರೆ. KT ಸುವರ್ಣರನ್ನು ನಾನು ಅಭಿನಂದನಾ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಗಳಿಗೆ ನಮಗೆ ಸಹಾಯ ಸಹಕಾರವನ್ನು ಮಾಡ್ತಾ ಇರುವಂಥವರು, ಏನೇ ಒಂದು ಅದನ್ನು ಪ್ರಚಾರಪಡಿಸುವಂಥದ್ದು, ಈ ಎಲ್ಲ ಜನಗಳನ್ನು ಸಂಪರ್ಕಿಸುವಂಥ ನೆಲೆಯಲ್ಲಿ ನಮ್ಮ ಕಾರ್ಯದರ್ಶಿಗಳಾದಂತಹ ಆನಂದ ಶೆಟ್ಟಿಯವರು ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸ್ತಿದ್ದಾರೆ. ಅವರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಭಿನಂದನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿಯಲ್ಲಿ ಈ ಪ್ರಧಾನ ಕಾರ್ಯದರ್ಶಿಯ ನೆಲೆಯಲ್ಲಿ ನೀವೆಲ್ಲ ಪತ್ರಿಕಾ ವರದಿಗಾರರನ್ನು ಎಲ್ಲ ಮಾಧ್ಯಮ ಮಿತ್ರರನ್ನೆಲ್ಲ ನಾವು ಕರೆದಿದ್ದೇವೆ. ಬಹಳಷ್ಟು ಖುಷಿ ಆಗ್ತಾ ಉಂಟು, ಎಲ್ಲರೂ ಬಂದು ಇಲ್ಲಿ ಸೇರಿದ್ದೀರಿ. ನಿಮ್ಮ ಸಹಕಾರ ಬಹಳ ಮುಖ್ಯ. ಏನು ನಾವು ಈ ಒಂದು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೋ ಅದಕ್ಕೆ ಸರಿಯಾದಂತಹ ಪ್ರಚಾರವನ್ನು ನೀಡುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಎನ್ನುವಂಥ ಮಾತಿನೊಂದಿಗೆ ನಿಮ್ಮೆಲ್ಲರನ್ನು ನಾನು ನಮ್ಮ ಅಭಿನಂದನಾ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಎಲ್ಲ ವಿವರಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ. ಚಂದ್ರಾಸ ಅಡ್ಯಂತಾಯರವರು 75ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಒಂದು ಬಹಳ ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಕೃಷಿಕರಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಹಿಂದುಳಿದ ಕಾರಣ ಅವರಿಗೆ ವಿದ್ಯಾಭ್ಯಾಸವನ್ನು ಕೂಡ ಹೆಚ್ಚಿನ ಮಟ್ಟಿಗೆ ಮಾಡಲಿಕ್ಕಾಗಲಿಲ್ಲ. ಆದರೂ ಕೂಡ ಅವರು ತನ್ನ ಬಾಲ್ಯದ ದಿನಗಳಲ್ಲಿ ಹೋಟೆಲ್ ಉದ್ಯಮವನ್ನು ದೇರ್ಲಕಟ್ಟೆಯಲ್ಲಿ ಮಾಡಿ ಅದರಲ್ಲಿ ಕೈ ಸುಟ್ಟುಕೊಂಡು ಆನಂತರದವರು ಬಾಂಬೆಗೆ ಹೋಗಿ ಅಲ್ಲಿ ಕೂಡ ಯಾವುದೇ ಒಂದು ವಹಿವಾಟುಗಳು ಸರಿಯಾಗಿ ನಡೆಯದ ಕಾರಣ ಮತ್ತೆ ಊರಿಗೆ ಬಂದು ಕಾಮರ್ಸ್ನವರ ಜೊತೆ ಸೇರಿ ಅಲ್ಲಿಂದ
ಸದಾನಂದ ಶೆಟ್ಟಿಯವರ ಜೊತೆ ಸೇರಿ ಅವರು ಸುಮಾರು ಒಂದು 30-35 ವರ್ಷಗಳ ಬಹಳ ಕಠಿಣವಾದ ಪರಿಶ್ರಮವನ್ನು ಪಟ್ಟರು. ಆ ನಂತರದ ದಿನಗಳಲ್ಲಿ ಅವರು ತನ್ನದೇ ಆದ ಒಂದು ವಹಿವಾಟನ್ನು ಇಲ್ಲಿ ನಿಟ್ಟೆ ಯೂನಿವರ್ಸಿಟಿಯ ಕ್ಯಾಂಟೀನನ್ನು ನಡೆಸಿಕೊಂಡು ಸುಮಾರು ಒಂದು 50 ಕುಟುಂಬಗಳಿಗೆ ಒಂದು 30 ವರ್ಷದಿಂದ ಆಶ್ರಯದಾತರಾಗಿದ್ದಾರೆ. ಅದಲ್ಲದೆ ಅವರು ಒಬ್ಬ ಜನಪ್ರಿಯ ಹೋಟೆಲ್ ಉದ್ಯಮಿಯಾಗಿ, ರಾಜಕೀಯ ನೇತಾರನಾಗಿ, ಧಾರ್ಮಿಕ ಮುಂದಾಳಾಗಿ, ಸಾಮಾಜಿಕ ಸೇವಕರ್ತನಾಗಿ, ಶಿಕ್ಷಣ ಪ್ರೇಮಿಯಾಗಿ, ಸಂಘಟನಾ ಚತುರನಾಗಿ, ರೋಟರಿ ಕ್ಲಬ್ಬಿನ ಅತ್ಯಂತ ಯಶಸ್ವಿ ಅಧ್ಯಕ್ಷನಾಗಿ, ಹಲವಾರು ದೈವ ದೇವಸ್ಥಾನಗಳ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಹಲವು ಅವರ ಬಹುಮುಖ ಪ್ರತಿಭೆಯನ್ನು ಈ ಸಮಾಜಕ್ಕೆ ತೋರಿಸಿದ್ದಾರೆ. ಇದನ್ನೆಲ್ಲ ನಾವು ಒಂದು ಮುಂದಿನ ಜನಾಂಗಕ್ಕೆ ಒಂದು ಆದರ್ಶ ಆಗಬೇಕು, ಅವರ ಎಲ್ಲ ಒಂದು ಅದವರು ಏನು ಸಾಧಿಸಿದ್ದಾರೆ ಅದನ್ನು ಎಲ್ಲರಿಗೆ ತಿಳಿಯಪಡಿಸಬೇಕು ಎನ್ನುವ ಉದ್ದೇಶದಿಂದ ನಾವೆಲ್ಲರೂ ಸೇರಿಕೊಂಡು ಚಂದ್ರಾಮೃತ ಅಂತ ಒಂದು ಸಮಿತಿಯನ್ನು ರಚಿಸಿಕೊಂಡು ನಾಳೆ ಆಗಸ್ಟ್ 5ನೇ ತಾರೀಕು ಸಂಜೆಯಿಂದ ಅಡ್ಯಾರ್ ಗಾರ್ಡನ್ನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ವಿನಯ್ ಹೆಗ್ಡೆ ಅವರು ವಹಿಸಿಕೊಳ್ಳಲಿದ್ದಾರೆ. ಬ್ರಹ್ಮಶ್ರೀ ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರು ದೀಪ ಪ್ರಜ್ವಲಿಸಿ ಶುಭ ಹಾರೈಸಲಿದ್ದಾರೆ. ಗೌರವಾನ್ವಿತ ಅತಿಥಿಗಳಾಗಿ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾದ UT ಖಾದರ್, ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸದಾನಂದ ಶೆಟ್ಟಿ, ಭಾರತ ಸರ್ಕಾರದ ಸಣ್ಣ ಕೈಗಾರಿಕಾ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರಾದ ಉದಯಚಂದ್ರ ಡಿ ಸುವರ್ಣ ಹಾಗೂ ಕರ್ನಾಟಕದ ಖ್ಯಾತ ಸಂಗೀತ ನಿರ್ದೇಶಕರಾದ ಶ್ರೀ ಗುರುಕಿರಣ್ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಸುಮಾರು 4:15ರಿಂದ 5:30 ಗಂಟೆಗಳ ಕಾಲ ನಂದಗೋಕುಲ ತಂಡದವರಿಂದ ನೃತ್ಯ ವೈಭವ ನಡೆಯಲಿದೆ. ಆ ನಂತರ ಅಡ್ಯಂತಾಯರ ಬದುಕಿನ ಹೆಜ್ಜೆಗಳು ಅನ್ನತಕ್ಕಂಥ ಒಂದು ಸಾಕ್ಷ್ಯಚಿತ್ರ ಸುಮಾರು ಒಂದು 10ರಿಂದ 15 ನಿಮಿಷ ಅಲ್ಲಿ ಪ್ರಸಾರ ಆಗ್ತದೆ. ಅದಲ್ಲದೆ ಈಗಾಗಲೇ ನಾವು ಕೋಣಾಜೆ ಗ್ರಾಮದ ದೇರ್ಲಕಟ್ಟೆ ಹಸಿಗುಳಿಯ ಮಧ್ಯಭಾಗದಲ್ಲಿರುವ ತಿಬಿಲ ಬದವನಲ್ಲಿ ಒಂದು ಪ್ರಯಾಣಿಕರ ಬಸ್ಸು ತಂಗುದಾಣ ಹಾಗೂ ಪರಂಡೆಯ ಕೋಣಾಜೆ ವಿಶ್ವವಿದ್ಯಾಲಯದ ಕೆಳಗೆ ಪರಂಡೆಯಲ್ಲಿ ಒಂದು ಬಸ್ ನಿಲ್ದಾಣವನ್ನು ಸಂಸದನ ನಿಧಿಯಿಂದ ನಾವು ಈಗಾಗಲೇ ನಿರ್ಮಿಸಿದ್ದೇವೆ. ಅದಲ್ಲದೆ ನಾಳೆ ದಿನ ಕಾರ್ಯಕ್ರಮದಲ್ಲಿ ಸೋಮೇಶ್ವರದಲ್ಲಿ ಮೊನ್ನೆ ಮನೆ ಬಿದ್ದವರಿಗೆ ಒಂದು 20,000 ರೂಪಾಯಿ, ಮುಡಿಪುನಲ್ಲಿ ಕಳೆದ ವರ್ಷ ಆಕ್ಸಿಡೆಂಟ್ ಆಗಿ ಒಂದು ಮಗು ಕಳೆದುಕೊಂಡಿತ್ತು, ಅವರು ತುಂಬ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಒಂದು 20,000 ರೂಪಾಯಿ. ಮತ್ತು ಮತ್ತೊಬ್ಬರು ಹರೇಕಳದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿ ನಡೆದುಕೊಂಡು ಹೋಗಾಗ ರಿಕ್ಷಾ ತಾಗಿ ಈಗ ಅವರು ತನ್ನ ಸೊಂಟದ ಸ್ವಾಧೀನವನ್ನು ಕಳೆದುಕೊಂಡಿದ್ದಾರೆ, ಅವರಿಗೆ ಒಂದು 20,000 ರೂಪಾಯಿ. ಹಾಗೂ ಅತ್ಯಂತ 98% ಮಾರ್ಕ್ ತೆಗೆದು ಈಗ BBAಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗೆ ಒಂದು 20,000 ರೂಪಾಯಿ ಹಾಗೂ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗೆ ಒಂದು ಲ್ಯಾಪ್ಟಾಪನ್ನು ನಾವು ಈ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕಿದ್ದೇವೆ. ಅದಲ್ಲದೆ ತಮಗೆಲ್ಲ ಗೊತ್ತುಂಟು, ರಜನಿ ಶೆಟ್ಟಿ ಅಂತ ಅವರು ಈ ಬೀದಿ ನಾಯಿಗಳನ್ನು ಸಾಕುವಂಥ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಖರ್ಗಿ ಶೆಟ್ಟಿ ಅಂತ ಅವರು ನಮ್ಮ ಹಿರಿಯ ಜಾನಪದ ಪಾರ್ದನದ ಅವರ ಮೂಲಕ ಅವರನ್ನು ಸಂಪರ್ಕಿಸಿ ಅವರ ಅನುಭವದ ಮೇಲೆ ಅನೇಕರು ಅವರ ಸಾಧನೆಗಳ ಬಗ್ಗೆ ಹಾಗೂ PhDಯನ್ನು ಅವರ ಮೂಲಕ ಪಡೆದುಕೊಂಡವರಿದ್ದಾರೆ. ಅವರಿಗೆ ಹಾಗೂ ಹರೇಕಳದ ಮೈಮುನ ಹೈನುಗಾರಿಕೆಯಲ್ಲಿ ಬಹಳ ಉತ್ತಮ ಸಾಧನೆಯನ್ನು ಮಾಡಿದಂತಹ ಮೈಮುನರವರಿಗೆ ನಾವು ನಾಡ್ದು ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ಆ ನಂತರ ಚಂದ್ರ ಸಡ್ಯಾಂತಾಯರಿಗೆ ಅವರ ಬದುಕಿನ 2 ಕಣ್ಣುಗಳು ಅಂದರೆ ಸದಾನಂದ ಶೆಟ್ಟಿಯವರು ಮತ್ತು ವಿನಯ್ ಹೆಗ್ಡೆಯವರು ಇಬ್ಬರ ಜೊತೆ ಕೂಡ ಅವರು 30 ವರ್ಷ ಕೆಲಸ ಮಾಡಿದ್ದಾರೆ. ಇವರ ಎಲ್ಲ ಅವರಿಗೆ ಎಲ್ಲ ಆದರ್ಶರಾಗಿದ್ದವರು ಈ ಇಬ್ಬರು ಹಿರಿಯರು, ಗೌರವಾನ್ವಿತರು. ಅವರನ್ನು ಅವರ ಲೆಕ್ಕದಲ್ಲಿ ನಾಡ್ದು ನಮ್ಮ ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮ ನಾಡ್ದು ನಡೆಯಲಿಕ್ಕಿದೆ. ಸುಮಾರು ನಾವು 2,000 ಜನರ ಅಂದಾಜನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆ ನಂತರ ರಸಮಂಜರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ನಂತರ ಊಟೋಪಚಾರದ ವ್ಯವಸ್ಥೆ ಕೂಡ ಅಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಈ ಸಮಿತಿಯನ್ನು ಉಳಿಸಿಕೊಂಡು ನಮ್ಮಿಂದಾದಂಥ ಮಟ್ಟಿಗೆ ಸೇವಾ ಕಾರ್ಯಕ್ರಮಗಳನ್ನು ಮಾಡುವ ಬಗ್ಗೆ ನಾವು ಈಗಾಗಲೇ ಚಿಂತಿಸಿದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಸಮಾಜಕ್ಕೆ ಮಾದರಿ ಆಗಬೇಕನ್ನತಕ್ಕಂಥ ನೆಲೆಯಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಇದನ್ನು ಚಂದಗಾಣಿಸಿಕೊಳ್ಬೇಕು, ಸಮಾಜಕ್ಕೆ ಇದನ್ನು ತಿಳಿ ಹೇಳುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕಂತ ಹೇಳಿಕೊಂಡು ನಾವು ಸಮಿತಿಯ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತುತ್ತಾರಗುತ್ತು ಚಂದ್ರ ಸಡ್ಯಂತಾಯರ
ಜನ್ಮದಿನದ ಅಮೃತ ಮಹೋತ್ಸವ ಚಂದ್ರಾಮೃತ ಕಾರ್ಯಕ್ರಮದ ಸಲುವಾಗಿ ಆಯೋಜನೆಗೊಂಡಂಥ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಚಂದ್ರಾಮೃತ ಸಮಿತಿಯ ಅಧ್ಯಕ್ಷರಾದಂಥ ಪ್ರಸಾದ್ ರೈ ಕಲ್ಲಿಮಾರ್ ಅವರಿಗೆ, ಗೌರವಾಧ್ಯಕ್ಷರು ಈ ಕಾರ್ಯಕ್ರಮದ ಒಂದು ರೂವಾರಿಗಳು ಆದಂಥ KT ಸುವರ್ಣರವರಿಗೆ, ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವೀಂದ್ರ ರೈ ಕಲ್ಲಿಮಾರ್ ನಿವೃತ್ತ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು ಇವರಿಗೆ, ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಕಾರಣಕರ್ತರಾದಂಥ ನಮಗೆ ಮಾಧ್ಯಮದ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ವಂದನಾರ್ಪಣೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ಅಪೂರ್ವ ಸಹಕಾರವನ್ನು ಕೋರುತ್ತಾ, ಹಾಗೆಯೇ ಶನಿವಾರದಂದು ಬೆಳಿಗ್ಗೆ ನಡೆಯುವಂಥ ಆ 2 ಬಸ್ಸು ತಂಗುದಾಣಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಾ ವಂದನಾರ್ಪಣೆಯೊಂದಿಗೆ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಮುಕ್ತಾಯ ಮಾಡ್ತಾಯಿದ್ದೇನೆ.